ಸೌಜನ್ಯ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥವಾಗಲಿ, ಕೃತ್ಯ ನಡೆಸಿದವರಿಗೆ ಶಿಕ್ಷೆ ಆಗಲಿ ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಇವರು ಇತಿಹಾಸ ಪ್ರಸಿದ್ಧ ಕದ್ರಿ ಗೋರಕ್ಷನಾಥ ದೇವಸ್ಥಾನದಲ್ಲಿ ಅರ್ಚಕರ ಮೂಲಕ ವಿಶೇಷ ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಮುಖಂಡ ಪುರುಷೋತ್ತಮ್ ಜೋಗಿ, ಮುಖಂಡರು ಸೌಜನ್ಯ ಪ್ರಕರಣ ಆದಷ್ಟು ಬೇಗದಲ್ಲೇ ಇತ್ಯರ್ಥವಾಗಬೇಕೆಂದು ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆ ಮಾಡಲು ಕರೆ ಕೊಟ್ಟಿದ್ದು, ಇದರ ಹಿನ್ನೆಲೆ ಪ್ರಾರ್ಥನೆ ಮಾಡಲಾಗಿದೆ. ಅಲ್ಲದೆ ದೇವಸ್ಥಾನದ ಹೆಸರನ್ನ ಕೆಡವಲು ಕೆಲವರಿಂದ ಷಡ್ಯಂತ್ರ ನಡೆಯುತ್ತಿದೆ ಮತ್ತು ಸೌಜನ್ಯ ಪ್ರಕರಣದ ಆರೋಪಿಗಳು ಆದಷ್ಟು ಬೇಗ ಸಿಗುವಂತಾಗಲಿ ಎಂದರು. ಬಳಿಕ ದೇವಸ್ಥಾನದ ವಠಾರದಲ್ಲಿ ಹನುಮಾನ್ ಚಾಲೀಸವನ್ನ ಪಠಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿವಾನಂದ ಮೆಂಡನ್, ರವಿ ಸಹಿತ ಇತರರು ಉಪಸ್ಥಿತರಿದ್ದರು. ನ್ಯಾಯ ವಿಚಾರಗಳು ಕೂಡ ಬರೋದು ವ್ಯಕ್ತಿಗತವಾದ ಪಣೊಂದು ಹೆಚ್ಚಿನ ದಾಂಡಲ ಅನ್ಯಾಯಗಳಾಪುಜಿಗೆ ಒಂದು ವಿಚಾರ ಹಿಂದೂ ಧರ್ಮದ ಒಂದು ಒಂದು ಕಳಂಕನೆ ಇಂಜಿತ್ತಿನ ಇದು ವಿಶೇಷ ಜವಾಬ್ದಾರಿ ವಹಿಸೋದು ವಿಶ್ವ ಹಿಂದೂ ಪರಿಷತ್ ಐತ ಬಗ್ಗೆ ಈ ಪ್ರಶ್ನೆ ಬಂದಾಗ ಅಪರಾಧಿಗಳು ಕೂಡ ಮಾತಿನ ಮಧ್ಯೊಡೆ ಉಳ್ಳಿರ ದೇವರ ಅನುಗ್ರಹ ಅವಳು ಕಿತ್ತುಕೊಂಡು ಒಂದು ವಿಚಾರ. ಸೌಜನ್ಯನ ಬಗ್ಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕದ್ರಿ ದೇವಸ್ಥಾನದಲ್ಲಿ ಒಟ್ಟು ಸೇರಿದ್ದೇವೆ. ಸಾವಿರ ಸೀಮೆಯ ಒಡೆಯ ಕದ್ರಿ ಮಂಜುನಾಥ ದೇವಸ್ಥಾನ ಅಂತೇಳಿ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ. ಸೌಜನ್ಯನಿಗೆ ಇವತ್ತೇನು ಹೀನ ಕೃತ್ಯ ಆಗಿದೆ, ಅದು ಆರೋಪಿ ಆದಷ್ಟು ಬೇಗ ಸಿಗಬೇಕು. ಆ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ಕಲಂಕ ಬಂದಿದೆ. ಆ ಕಲಂಕ ನಿವಾರಣೆ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಕದ್ರಿ ಮಂಜುನಾಥ ಸ್ವಾಮಿಯಲ್ಲಿ ತಂತ್ರಿಯವರ ಮುಖೇನ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ಪ್ರಾರ್ಥನೆಯ ಫಲ ಆದಷ್ಟು ಬೇಗ ಸಿಗಬೇಕು. ವಿಶ್ವ ಹಿಂದೂ ಪರಿಷತ್ ಆ ದೃಷ್ಟಿಯಲ್ಲಿ ಇಡೀ ನಮ್ಮ ಹೋರಾಟ ಇದೆ. ಮೊನ್ನೆ